ಸಹಕಾರಿ ಸಂಘದಲ್ಲಿ ನಡೆದ ಪುತ್ತೂರು ತಾಲೂಕು 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಮುಂಡೂರು ಸಹಕಾರಿ ಸಂಘದ ರೂಪಾಯಿ 1.68 ಕೋಟಿ ವೆಚ್ಚದ ವಿಸ್ತೃತ ಗೋದಾಮು ವಾಣಿಜ್ಯ ಸಂಕೀರ್ಣವನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಿದರು. ಜಿಲ್ಲೆಯ ಎಲ್ಲಾ ಸಹಕಾರಿ ಸಂಘಗಳಲ್ಲಿ ಅತಿ ಶೀಘ್ರವಾಗಿ ಕಾಮನ್ ಸಾಫ್ಟ್ವೇರ್ ಅಳವಡಿಸಲಾಗುವುದು. ರೈತರ ಭೂಮಿ ದಾಖಲಾತಿ ವ್ಯವಸ್ಥೆಯೊಂದಿಗೆ ಬೆಳಿಗ್ಗೆ ಅರ್ಜಿ ಸಲ್ಲಿಸಿದವರಿಗೆ ಸಂಜೆಯೊಳಗೆ ಸಾಲ ಸೌಲಭ್ಯ ನೀಡುವ ವ್ಯವಸ್ಥೆ ಜಾರಿಗೊಳಿಸಲಾಗುವುದೆಂದು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಹೇಳಿದರು. ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ನಡೆದ ಪುತ್ತೂರು ತಾಲೂಕು 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಮುಂಡೂರು ಸಹಕಾರಿ ಸಂಘದ 1.68 ಕೋಟಿ ರೂಪಾಯಿ ವೆಚ್ಚದ ವಿಸ್ತೃತ ಗೋದಾಮು ವಾಣಿಜ್ಯ ಸಂಕೀರ್ಣ ಹಾಗೂ ವಸತಿ ಸಮುಚ್ಚಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ನೂತನ ಗೋದಾಮು ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಂದೆ ಬೆಳಿಗ್ಗೆ ಅರ್ಜಿ ಕೊಟ್ಟರೆ ಸಾಯಂಕಾಲದೊಳಗೆ ಸಾಲ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ತೇವೆ, ಹೊಸ ಸಾಫ್ಟ್ವೇರ್ ಅನ್ನು ಅಳವಡಿಸ್ತೇವೆ. ಜಿಲ್ಲೆ ಅವಿರತ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲ ಸಹಕಾರಿ ಸಂಘಗಳಿಗೆ ಕಾಮನ್ ಸಾಫ್ಟ್ವೇರ್ ಆಗ್ತೇವೆ. ಭೂಮಿ ಅನ್ನುವಂಥ ಒಂದು ಸಾಫ್ಟ್ವೇರ್ ಇದೆ. ಅಲ್ಲಿಂದ ಎಲ್ಲ ಆ ಗ್ರಾಮದ ಸದಸ್ಯ ಆಗಿರಲಿ ಸದಸ್ಯ ಆಗದೇ ಇರಲಿ ಅವನ ಮಾಹಿತಿಯನ್ನು ಸಂಪೂರ್ಣವಾಗಿ ಸಹಕಾರಿ ಸಂಘದಲ್ಲಿ ಶೇಖರಣೆ ಮಾಡಿರ್ತೇವೆ. ಅವನ ಬಂದು ಕೂಡಲೇ ಅವನಿಗೆ ಇಷ್ಟು ಎಕರೆ ಜಮೀನಿದೆ, ಇಷ್ಟು ಎಕರೆ ತೋಟ ಇದೆ, ಸಾಲ ಕೊಡಿ. ಯಾವ ರೈತ ಇವತ್ತು ಸಾಲವನ್ನು ಹಿಡಿಸುವುದಿಲ್ಲ. ನಮ್ಮ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ದೇಶದಲ್ಲಿ 23 ವರ್ಷದಿಂದ ಕೃಷಿಕರ ಸಾಲವನ್ನು 100ಕ್ಕೆ 100ರಷ್ಟು ಮರುಪಾವತಿ ಸಾಲ ವಸೂಲನ್ನು ಅಂತಲ್ಲ ಮಾಡಿದಂತ ಒಂದು ಜಿಲ್ಲೆ ದೇಶದಲ್ಲಿ ಇದ್ರೆ ಅದು ನಮ್ಮ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿಕೆ. ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು ಜನತೆಯ ನೆಮ್ಮದಿಯ ಸಮೃದ್ಧಿಯ ಬದುಕಿಗೆ ಸಹಕಾರಿ ಸಂಘ ಅವಿಭಾಜ್ಯ ಅಂಗವಾಗಿದೆ. ಜನತೆಯ ಬೇಕು ಬೇಡಗಳನ್ನು ಈಡೇರಿಸುವ ಕೆಲಸ ಸಹಕಾರಿ ಸಂಘಗಳಿಂದ ನಡೆದಿದೆ. ಸಹಕಾರ ಮನೋಭಾವದ ಬದ್ಧತೆಯೊಂದಿಗೆ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಕಡಿಮೆ ಇಲ್ಲ ಎಂಬ ರೀತಿಯಲ್ಲಿ ಬೆಳೆದಿದೆ. ಮಹಿಳೆಯರ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ವ್ಯವಸ್ಥೆ ನವೋದಯ ಒಕ್ಕೂಟಗಳಿಂದ ಆಗಿದೆ ಎಂದು ಹೇಳಿದರು. ನೆಮ್ಮದಿ ಸಮೃದ್ಧಿಯ ಬದುಕನ್ನು ಮಾಡಬೇಕು ಅಂತೇಳಿ ಇವತ್ತು ನೆಮ್ಮದಿಯ ಸಮೃದ್ಧಿಯ ಬದುಕನ್ನು ಮಾಡಬೇಕಿದ್ರೆ ಸಹಕಾರಿ ಸಂಘ ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮೂಡಿ ಬಂದಿದೆ. ಇವತ್ತೊಬ್ಬ ವ್ಯಕ್ತಿಗೆ ಅನಿವಾರ್ಯವಾಗಿ ಒಂದು ಸಹಕಾರಿ ಸಂಘ ಬೇಕಾಗಿದೆ. ಇವತ್ತೊಂದು ಜಾತಿಗೆ ಒಂದು ಸಹಕಾರಿ ಸಂಘ ಬೇಕಾಗಿದೆ, ಒಂದು ಸಮುದಾಯಕ್ಕೆ ಬೇಕಾಗಿದೆ, ಒಂದು ವೃತ್ತಿ ನಿರತರಿಗೆ ಒಂದು ಸಹಕಾರಿ ಸಂಘ ಬೇಕಾಗಿದೆ. ಸಾಮಾನ್ಯವಾಗಿ ಇವತ್ತು ಸಹಕಾರಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ಸೌಹಾರ್ದ ಸಹಕಾರಿ ಸಂಘಗಳಿರ್ಬೋದು, ಸಮಾನ ಮನಸ್ಕರು ಸಮಾನ ಉದ್ದೇಶಕ್ಕಾಗಿ ಅವರು ಹಾಕಿಕೊಂಡಂತ ಆ ಒಂದು ಉದ್ದೇಶ ಹಾಕಿಕೊಂಡಂತ ಸಂಸ್ಥೆ ಸಹಕಾರಿ ಸಂಘ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಯಾವುದೋ ರಾಷ್ಟ್ರೀಕೃತ ಬ್ಯಾಂಕಿಗೂ ಕಡಿಮೆ ಇಲ್ಲ ಎನ್ನುವ ದಿಸೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ದಿನನಿತ್ಯದ ಬೇಕುಗಳನ್ನು ಪೂರೈಸುವಂತ ಸಂಗತಿಯನ್ನು ಮಾಡ್ತಾ ಇದೆ. ವಸತಿ ಸಮುಚ್ಚಯ ಉದ್ಘಾಟನೆ ಮಾಡಿದ ರಾಜ್ಯದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿ ಕ್ಷೇತ್ರವಾಗಿ ಸಹಕಾರಿ ಬ್ಯಾಂಕುಗಳು ಬೆಳೆದಿವೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ರಹಿತವಾಗಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮತ್ತು ಪ್ರಾಥಮಿಕ ಸಹಕಾರಿ ಬ್ಯಾಂಕುಗಳು ಅನನ್ಯ ಒಡನಾಟದಿಂದಾಗಿ ಕೆಲಸ ಮಾಡುವ ವ್ಯವಸ್ಥೆ ರಾಜೇಂದ್ರ ಕುಮಾರ್ ಅವರ ಮೂಲಕ ಆಗಿದೆ ಎಂದು ಹೇಳಿದರು. 35 ರೂಪಾಯಿ ಪಿಗ್ಮಿನ್ ಪ್ರಾರಂಭ ಮಾಡ್ತದೆ. ಐತ ಮುಖಾಂತರ ಸಾಧಾರಣ ಲಕ್ಷಾಂತರ ರೂಪಾಯಿ ವಹಿವಾಟು ಮಲ್ಪಂಚನೆ ಶಕ್ತಿ ಸಿಂಡಿಕೇಟ್ ಬ್ಯಾಂಕ್ ಬೈದೆ, ಅಂಚನೆ ವಿಜಯ ಬ್ಯಾಂಕ್, ಅಂಚನೆ ಕಾರ್ಪೊರೇಷನ್ ಬ್ಯಾಂಕ್, ಅಂಚನೆ ಕೆನರಾ ಬ್ಯಾಂಕ್. ಈ ರೀತಿಯ ಬ್ಯಾಂಕ್ಗಳಿಗೆ ಜನ್ಮ ಕೊಂಡಂಚಿನ ಊರು ನಮ್ಮ ಜಿಲ್ಲೆ. ಅಂಡ ಜನಕುಲಿಗೆ ವಿಶ್ವಾಸ ಉಪ್ಪುಣಂಚಿನ ಸಂಸ್ಥೆ ಬಂಡ ಅವು ಸಹಕಾರಿ ಕ್ಷೇತ್ರ. ಸಹಕಾರಿ ಕ್ಷೇತ್ರದ ಉನ್ನತಿದ ಒಟ್ಟಿಗೆ ಜನಕ್ಕೂ ಗ್ರಾಹಕರ ಉನ್ನತಿ ಮಲ್ಪಂಚೆ ಕೆಲಸ ಕಾರ್ಯ ಮಲ್ಪಂಚಿನ ಅವಕಾಶ ಆದಿತ್ತು ಅಂಡ ಅವು ಸಹಕಾರಿ ಕ್ಷೇತ್ರ ಮುಖಾಂತರ. ರಾಷ್ಟ್ರೀಕೃತ ಬ್ಯಾಂಕ್ ಒಂದು ಸಂದರ್ಭ ಭೂಮಿ ಅನುಷ್ಠಾನ ಆಪಂಚಿನ ಸಂದರ್ಭ ಸುಂದರಾಮ್ ಶೆಟ್ರ್ ಪ್ರತಿಯವರಿಗೆಲ್ಲ ಕೆಲಸ ಕೊರ್ದು ಉದ್ಯೋಗ ಕೊರ್ದು ನಿಖಿಲಗ ಕೃಷಿ ಮಾತ್ರ ಬೇತೆ ಸಾಧಿಲ ಉಂಡು ಪಂಡ್ ಪ್ರದೇಶ ತೋಜ್ಪಾಯ್ ಕೊರ್ನಾರೆ ಸುಂದರಾಮ್ ಶೆಟ್ಟಿ.
ಮುಖ್ಯ ಅತಿಥಿಯಾಗಿ ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಮಂಗಳೂರು ಸಹಕಾರಿ ಯೂನಿಯನ್ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ಬೆಳ್ಳಿಪಾಡಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್ ಮಂಗಳೂರು, ಕೆಎಂಎಫ್ನ ಮಾಜಿ ಅಧ್ಯಕ್ಷ ಕೆ ಸೀತಾರಾಮ್ ರೈ ಸವಣೂರು, ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಎಸ್ಪಿ ಜಯರಾಮ್ ರೈ, ಶಶಿಕುಮಾರ್ ರೈ ಪಾಲ್ಯೊಟ್ಟು, ಪುತ್ತೂರು ಸಹಕಾರಿ ಯೂನಿಯನ್ ಅಧ್ಯಕ್ಷ ಪ್ರವೀಣ್ ರೈ ಮೇನಲ, ಮುಂಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತ್ ಎಸ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.